ನಿಟ್ಟೆ ಪರಿಗಣಿತ ವಿವಿ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಸಭಾಂಗಣದಲ್ಲಿ ಮಂಗಳವಾರ ನಿಟ್ಟೆ ವಿನಯ ಹೆಗ್ಡೆ ಸ್ಮರಣೆಯ ಉಪನ್ಯಾಸ 2026ರಡಿ ವಿಕಸಿತ ಭಾರತ 2047ರೆಡೆಗೆ ದೃಷ್ಟಿ ಎನ್ನುವ ವಿಷಯವಾಗಿ ಮಾತನಾಡಿದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು, ವಿಕಸಿತ ಭಾರತ 2047 ಎನ್ನುವುದು ಕೇವಲ ಕೇಂದ್ರ ಸರ್ಕಾರಕ್ಕಷ್ಟೇ ಸೀಮಿತ ಯೋಜನೆಯಲ್ಲ. ಅದು ರಾಜ್ಯಗಳು, ಸ್ಥಳೀಯ ಸರ್ಕಾರಗಳು, ಉದ್ಯಮ, ಕೈಗಾರಿಕೆ, ನಾಗರಿಕ ಸಮಾಜ ಹಾಗೂ ಶೈಕ್ಷಣಿಕ ಸಮಾಜ ಸಹಿತ ಎಲ್ಲರ ನಡುವೆ ಮಾಡಿಕೊಂಡಿರುವ ರಾಷ್ಟ್ರೀಯ ಸಹಭಾಗಿತ್ವವಾಗಿದೆ. ಯೋಜನೆಗೆ ಸರ್ಕಾರ ವೇದಿಕೆಯೊಂದನ್ನು ಸೃಷ್ಟಿಸಬಹುದು, ಆದರೆ ನಿಜವಾಗಿಯೂ 140 ಕೋಟಿ ಭಾರತೀಯರ ಉತ್ಸಾಹ, ಶಿಸ್ತು, ವಿಚಾರಗಳು, ಯೋಜನೆಗಳೇ ವಿಕಸಿತ ಭಾರತವನ್ನು ನಿರ್ಮಿಸಲಿದೆ ಎಂದರು. ವಿಕಸಿತ ಭಾರತ ಎಲ್ಲ ಭಾರತೀಯರಿಗೆ ಒದಗಿಸಿರುವ ಒಂದು ಮಾನವೀಯತೆ ಸಹಿತ ಅವಕಾಶ. ಅಭಿವೃದ್ಧಿ ಹೊಂದಿದ ಸುಸ್ಥಿರ ಪ್ರಜಾಪ್ರಭುತ್ವ ಭಾರತದ ಕಲ್ಪನೆಯಾಗಿದೆ. ಇದು ಕೇವಲ ಭಾರತೀಯರಿಗೆ ಮಾತ್ರವಲ್ಲ, ಜಾಗತಿಕ ಉತ್ತರ ಹಾಗೂ ದಕ್ಷಿಣಗಳಿಗೆ ಸೇತುವೆಯಾಗಿ ಎಲ್ಲರಿಗೂ ಬೇಕಿರುವ ರಾಷ್ಟ್ರವಾಗಿದೆ ಎಂದರು. ಯುವಜನತೆ ಶ್ರೇಷ್ಠತೆ, ಗುಣಮಟ್ಟದ ಶಿಕ್ಷಣ, ಉತ್ತಮ ಆರೋಗ್ಯ, ಉದ್ಯೋಗ ವ್ಯವಸ್ಥೆ, ಸ್ವಚ್ಛ ಸುಂದರ ಪರಿಸರವನ್ನು ಬಯಸುತ್ತದೆ. ಅದನ್ನೇ ವಿಕಸಿತ ಭಾರತವು ಹೇಳುತ್ತದೆ ಎಂದರು. ವಿಕಸಿತ ಭಾರತ್ ಫಾರ್ 2047 is not a slogan at all, and just for us to juggle our memory a bit, it's not too far away. 2047 is not at all too far away. When we speak of 1947 and say, oh my God, 75-80 years ago we got independence. But when you talk of 2047, it's just 20 years from now. Add one more year if you want. Just 20 years. So we have a huge amount of work to be done with all of us to contribute. ಈ ವೇಳೆ ಮಾತನಾಡಿದ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು, ನಿಟ್ಟೆ ವಿನಯ ಹೆಗ್ಡೆ ಅವರು ಎಲ್ಲರಿಗೂ ಮಾದರಿ ಎಂದು ಹೇಳಿದರು. What I like to say is, if you want to know who is a true Indian human being, I can say Dr. Vinay Hegde is a true Indian human being. If you want to explain who is a true Indian, I think you see all his qualities: his education, his knowledge, his way of living, his simplicity, his humanity, and the forward thinking. He is a true Indian. That's a personality of a true Indian. ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಾತನಾಡಿ, ತುಳುನಾಡಿನ ಅಸ್ಮಿತೆಯಲ್ಲೇ ಬದುಕಿದ ವಿನಯ್ ಹೆಗ್ಡೆ ಕರಾವಳಿಗಷ್ಟೇ ಅಲ್ಲದೆ ದೇಶಕ್ಕೆ ಮಾದರಿ ಎಂದರು. Work did not just create employment, it created possibility. Probably that is one of the reasons I call this region, Dakshina Kannada, Mangalore region, as an ocean of possibilities. He was one man who created or who explored that possibility 50 years back. There are countless homes where a meal has been placed on the table because he chose it to take responsibility. ಅಧ್ಯಕ್ಷತೆಯನ್ನು ವಹಿಸಿದ್ದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಎನ್ ಸಂತೋಷ್ ಹೆಗ್ಡೆ ಅವರು, ವಿನಯ್ ಹೆಗ್ಡೆ ಅವರ ಬದ್ಧತೆಯಿಂದಾಗಿ ನಿಟ್ಟೆಯಂತಹ ಸಂಸ್ಥೆ ಬೆಳೆದು ನಿಂತು ಸಮಾಜಕ್ಕೆ ಉಪಕಾರಿಯಾಗಿದೆ ಎಂದರು. And I think it's one of the most important actions that should be taken for the development of the country, and that can't be taken only by the administration or the governance. It should be taken with the help of the people, and help of the people can be get by holding functions like this and making the people understand what exactly is the object of the plan and how the plan will be working, and requesting the support of the citizens of this country for that plan. Then I'm sure a plan like this will succeed. ಈ ವೇಳೆ ಕಾರ್ಯಕ್ರಮದಲ್ಲಿ ಸಹ ಕುಲಾಧಿಪತಿ ಡಾಕ್ಟರ್ ಶಾಂತಾರಾಮ ಶೆಟ್ಟಿ, ನಿಟ್ಟೆ ವಿವಿ ಕುಲಾಧಿಪತಿ ವಿಶಾಲ್ ಹೆಗ್ಡೆ, ಉಪಕುಲಪತಿ ಡಾಕ್ಟರ್ ಎಂಎಸ್ ಮೂಡಿತಾಯ ಮತ್ತಿತರರು ಉಪಸ್ಥಿತರಿದ್ದರು.